ಪಂಜಾಬಿನ ಆಮ್ ಆದ್ಮಿ ಪಕ್ಷದ ಶಾಸಕ ಹರ್ಮಿತ್ ಪಠಾಣ್ ಮಜ್ರಾರನ್ನ ಅತ್ಯಾಚಾರ ಪ್ರಕರಣದಡಿ ಪೊಲೀಸರು ಬಂಧಿಸಿದ್ದಾಗ ಪೊಲೀಸರ ಮೇಲೆ ಗುಂಡು ಹಾರಿಸಿ ಪರಾರಿಯಾಗಿರುವುದಾಗಿ ತಿಳಿದುಬಂದಿದೆ. ಪೊಲೀಸರು ಅತ್ಯಾಚಾರದ ಆರೋಪದ ಮೇಲೆ ಎಎಪಿ ಶಾಸಕ ಹರ್ಮಿತ್ರನ್ನ ಬಂಧಿಸಿದ್ರು. ಕೂಡಲೇ ಹರ್ಮಿತ್ ಪೊಲೀಸರತ್ತ ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ಶಾಸಕ ಮತ್ತು ಅವರ ಹಿಂಬಾಲಕರು ಸ್ಕಾರ್ಪಿಯೋ ಮತ್ತು ಫಾರ್ಚುನರ್ ಗಾಡಿಗಳಲ್ಲಿ ಪರಾರಿಯಾಗಿದ್ದಾರೆ. ಹರ್ಮಿತ್ ಪಠಾಣ್ ಮಜ್ರಾ ಅವರು ಪಂಜಾಬಿನ ಸನೌರು ಕ್ಷೇತ್ರದ ಶಾಸಕರು. ಇಂದು ಬೆಳಗ್ಗೆ ಪಂಜಾಬಿನ ಕರ್ನಾಲ್ನಲ್ಲಿ ಪೊಲೀಸರು ಅವರನ್ನು ಬಂಧಿಸಿದ್ರು. ಪರಾರಿ ವಾಹನಗಳನ್ನು ಬೆನ್ನಟ್ಟಿದ ಪೊಲೀಸರು ಫಾರ್ಚುನರ್ ಗಾಡಿಯನ್ನ ಅಡ್ಡ ಹಾಕಿದ್ರು. ಆದರೆ ಶಾಸಕ ಹರ್ಮಿತ್ ಅದರಲ್ಲಿ ಇಲ್ಲದೆ ಇನ್ನೊಂದು ವಾಹನದಲ್ಲೇ ಇದ್ರು. ಶಾಸಕರು, ನಾನು ಡೈವೋರ್ಸ್ ಕೊಟ್ಟವನು ಎಂದು ನನ್ನ ಜೊತೆಗೆ ಸಂಬಂಧ ಬೆಳೆಸಿ ನನ್ನನ್ನು ವಂಚಿಸಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ಎಂದು ಮಹಿಳೆಯೊಬ್ಬರು ಕೊಟ್ಟ ದೂರಿನ ಮೇಲೆ ಈ ಬಂಧನವಾಗಿದೆ. ದೂರುದಾರೆ 45ರ ಡೈವೋರ್ಸ್ ಪಡೆದ ಮಹಿಳೆಯಾಗಿದ್ದು, ಆಕೆಯ ಮಗಳು ವಿದೇಶದಲ್ಲಿದ್ದಾಳೆ. 2013ರಿಂದ ಸಂಬಂಧವಿದ್ದು 2022ರಲ್ಲಿ ಲುಧಿಯಾನದ ಗುರುದ್ವಾರದಲ್ಲಿ ಮದುವೆಯಾಗಿದ್ರು. ಆದರೆ ಚುನಾವಣೆಯ ಪ್ರಮಾಣ ಪತ್ರದಲ್ಲಿ ಹರ್ಮಿತ್ ತನ್ನ ಮೊದಲ ಹೆಂಡತಿಯ ಹೆಸರನ್ನ ಬರೆದಿದ್ದಾರೆ. ನನ್ನನ್ನು ವಂಚಿಸಿದ್ದಾರೆ ಎನ್ನುವುದು ಮಹಿಳೆ ನೀಡಿದ ದೂರಾಗಿದೆ. आज सुबह पुलिस ने उन्हें हिरासत में लिया था. करनाल के पास एक गांव है. हिरासत में इसलिए लिया था कि एक औरत ने शिकायत की थी उनके ऊपर. उसकी इन्वेस्टिगेशन करके पुलिस ने मामला दर्ज किया जो पहले 376 होती थी, जो रेप की धारा है. उस औरत का ये कहना है कि उसको झांसा देकर के बहुत से सालों से उसके साथ नाजायज संबंध रखे गए थे. उसी सिलसिले में पुलिस हिरासत में लेने गई थी, लेकिन पुलिस की तरफ से ये बताया गया है कि वो भाग खड़े हुए वहां से. एक गाड़ी में से एक गाड़ी पुलिस ने जो है उसको पकड़ा है. उसी गाड़ी में कुछ हथियार वगैरह मिले हैं. पंजाब सरकार के खिलाफ भी बोला कि जो पानी आया है, बारिश आई है, ये दिल्ली सरकार बताई जा रही है, या फिर जो सेक्रेटरी है कृष्ण कुमार, उनसे सवाल उठाया. तो कहीं ना कहीं ये भी ले लिया जा रहा है, कहीं इस वजह से उनके ऊपर कार्रवाई हो. नहीं, वो इस वजह से बोल रहे थे क्योंकि उनको मालूम पड़ गया था कि वो औरत शिकायत लेके पुलिस के पास चली गई है और पुलिस इस मामले में इन्वेस्टिगेशन करके किसी समय भी उनके ऊपर मामला दर्ज कर सकती है. इसीलिए वो ध्यान भटकाने के लिए दूसरा इशू उठा रहे थे ताकि डाइवर्ट किया जा सके. पार्टी अभी डिसाइड करेगी कि इसके ऊपर कार्रवाई क्या होती है. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150+ years of service, 75+ branches.